ಒಪ್ಪಿದ್ದೇನೆ ಸ್ವಾಮಿ. ಕಾರಣ ಏನು? ನಾನು ಗೈದಂತ ಸಾಧನೆ ಏನು? ಒಂದು ಸಂದರ್ಭದಲ್ಲಿ ಹಾಡು ಹಾಡಿಯಾದದ್ದನ್ನು ಈಗ ಹಾಲಾಡಿಯಾಗಿ ಪರಿವರ್ತನೆ ಮಾಡಿದ್ದೇನೆ. ಬೆಳಕೆ ಇಲ್ಲದ ಪ್ರದೇಶದಲ್ಲಿ ನೋಡಿ ಯಾವ ರೀತಿಯ ಬೆಳಕು ಎನ್ನುವುದಾಗಿ ಏನು ಮಾಡುವ ಬೆಳವಣಿಗೆ ಜೊತೆಯಲ್ಲಿ ಇತ್ತೀಚೆಗೆ ಮಾನಸಿಕವಾದಂತಹ ಬೇಗುದಿ ನಿವಾರಣೆಗೆ ಪರಿಸರವಿದೆ. ಈ ಕನಸಿನ ವಿಚಾರ ಕೇಳಿದ ಮೇಲೆ ಯಾಕೋ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ನೆಮ್ಮದಿ ಸಿಗ್ಬೇಕಂತಾದ್ರೆ ಉಪವನಕ್ಕೆ ತಿರುಗಾಟ.
ರೀತಿಯಾದಂತ ಬೇಸರವನ್ನು ಕಳೆಯಬೇಕೆಂಬ ಕಾರಣಕ್ಕಾಗಿ ಹೀಗೆ ಪರಿಸರವನ್ನು ನೋಡ್ತಾ ಬಂದಾವಾಗ ಅಬ್ಬ ಏನು ಎಷ್ಟು ಚಂದದ ಹೆಣ್ಮಗಳು, ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಹೆಣ್ಣವರೊಳ ನನ್ನ ಸಮ್ಮುಖದಲ್ಲಿ ನಿಂತಿದ್ದಾಳೆ ಅಂತಾದ್ರೆ ಸಾಮಾನ್ಯ ಹೆಣ್ಣಿವಳಲ್ಲ ಎನ್ನುವುದು ಸಾರ್ಥವಾಯಿತು. ಕಾರಣ ಇವಳಲ್ಲಿ ಅಡಕವಾಗಿರಬಹುದಾದಂತ ರೂಪುರಾಶಿ. ಇವಳ ಹಣೆಯನ್ನು ನೋಡಿದ್ರೆ ಹೇಗುಂಟು? ಬಂಗಾರದ ಮನೆಯಾಗೆ ಉಂಟು. ಹುಬ್ಬು ಕಾಮನ ಕೈ ಕಬ್ಬಿಲ್ಲು, ಕಣ್ಣು ಹೇಗುಂಟು? ಮೀನನಯನೆ, ಮೂಗು ಹೀಗೆ ಅಯ್ಯೋ ಕೆಂಡ ಸಂಪಿಗೆಯ ಮೊಗ್ಗು ಎಂಬಂತೆ, ಮೂಗಿನ ಕೆಳಗೆ ತುಟಿ, ಹೊರೆದಿಟ್ಟ ತೊಂಡೆ ಹಣ್ಣು, ಕಂಠ ಬಲಮುರಿ ಶಂಕ, ಕಂಠದಿಂದ ಕೆಳಗೆ ಸೊಂಟದಿಂದ ಮೇಲೆ ಅಯ್ಯಯ್ಯೋ ಏನು ಬುಟ್ಟಿಯಲ್ಲಿ ಬಚ್ಚಿಟ್ಟಂತ ಮೊಲದ ಮರಿಮಿ ಸುಗುಟ್ಟುವ ರೀತಿಯಲ್ಲಿ ಹಳೇ ಬಸವನ ಎಳೆ ಕೊಂಬು ನೋಡುವ ರಸಿಕರ ಎದೆಯನ್ನ ಯುವಕರಿಗೆ ಆರಂಭ ಆಗುತ್ತದೆ ಕೆಮ್ಮು ದಮ್ಮು. ಏನು ಚಂದ ಇವಳು. ಹೌದು ಹೌದು. ಯಾರಿರಬಹುದು? ಯಾರಿರ್ಬೋದು? ಅವಳೇ ಯಾರು? ಪರಮೇಶ್ವರನ ಮಡದಿ ಪಾರ್ವತಿ. ಅರ್ಧನಾರೀಶ್ವರ ಬಿರೋಧಾವಳಿ ಉಂಟಲ್ಲ, ಅವಳು ಬರುವ ಹಾಗಿಲ್ಲ. ಇಲ್ಲಪ್ಪ. ಇವಳೇ ಯಾರು? ದೇವೇಂದ್ರನ ಮಡದಿ ಶಚಿ. ದೇವದ್ರ ಬಿಟ್ಟು ಬರ್ಲಿಕ್ಕಿಲ್ಲ. ಹಾಗಾದ್ರೆ ಅವಳಲ್ಲಿ ಇವಳು ಯಾರು? ಕಾಮನ ಮಡದಿ ರತಿ. ರತಿಯ ಮೇಳದ ಕಾಮನು ಅಲ್ವೇ ಅಲ್ಲ. ಹಾಗಂತ ಮೂವರು ಏಕಕಾಲಕ್ಕೆ ಬಂದು ಇವಳ ರೂಪವನ್ನು ಕಂಡದ್ದೇ ಹೌದು ಅಂತಾದ್ರೆ ಇವಳ ಸಮ್ಮುಖದಲ್ಲಿ ತಾಳ ಎತ್ತ ಏನು ಏನು ಏನ್ ಮಾಡುವುದು? ಮಾತನಾಡಲೇಬೇಕು. ಹೌದು. ಅವಳನ್ನ ಕಾಣುತ್ತಾ ಇರುವಾಗ ಮರೆಯಲ್ಲಿ ನಿಂತಂತ ಮಾರ ಪುಂಕಾನುಪುಂಕವಾಗಿ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ. ನನ್ನ ಎದೆಯನ್ನು ಛಿದ್ರ ಮಾಡಿದ. ಹಾಗಾಗಿ ಇವಳನ್ನು ನಾನು ಮಾತನಾಡಿಸಲೇಬೇಕು. ಹೌದು. ಅಲ್ಲದೆ ಹೋದ್ರೆ ಆ ಕಡೆ ಹೋಗ್ತಾಳೆ. ಏನು ಮಾತನಾಡಿಸುವುದು? ಎಲ್ಲರೂ ಸುಂದರಿಯರಲ್ವಾ? ಅವಳ ಹೆಸರು ನನಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ಸಾಮಾನ್ಯ ಸುಂದರಿಯರಿದ್ದಾರೆ. ಹೌದು ಹೌದು. ಅದಕ್ಕಿಂತಲೂ ಹೆಚ್ಚಿನದಾಗಿ ಪರಮ ಸುಂದರಿ
ಸುಂದರಿಯ ಸಂತೋಷಿವೆ ಬಡಿ ಬಾರಿ ಬಾರಿ ಬಡಿ ಬಾರಿ ಬಡಿ ಬಾರಿ ಬಾರಿ ಸುಂದರಿ ಬಾರಿ ಯಾರನ್ನ ಕರೀತಾ ಇದ್ದ? ನಿನ್ನನ್ನೇ ಕರೆದದ್ದು. ನನ್ನ ಹೆಸರು ಅದಲ್ಲ. ಹೆಸರದಲ್ಲ, ಅಲ್ಲದೆ ಹೋದ್ರೆ ಏನು ತೊಂದರೆ ಇಲ್ಲ. ಹಾ? ಹೀಗೆ ಕಲಿಯುವುದಕ್ಕೆ ಬಲವಾದ ಕಾರಣ ಉಂಟು. ಕಾರಣ ಏನು? ಹೆಮ್ಮಕ್ಕಳು ಅಂದ್ರೆ ಸೌಂದರ್ಯವತಿಯರೇ. ಹಾಗಾದ್ರೆ ಹಾ? ಸಾಮಾನ್ಯ ಸೌಂದರ್ಯ ಬೇರೆ, ಪರಮ ಸೌಂದರ್ಯ ಬೇರೆ. ಸಾಮಾನ್ಯ ಸೌಂದರ್ಯಕ್ಕೆ ವಯೋಮಿತಿ ಎನ್ನುವುದಿರ್ತದೆ, ಸರಿ. ಪರಮ ಸೌಂದರ್ಯಕ್ಕೆ ವಯಸ್ಸಿನ ಮಿತಿ ದಾಟಿರ್ತದೆ. ಹಾ. ಕೊನೆಯವರೆಗೂ ಇದೇ ರೂಪವೇ ನಿನಗೆ. ಹೆಚ್ಚಾಗಬಹುದು ಬಿಟ್ರೆ ಯಾವ ವಿಭಾಗದಲ್ಲೂ ಕೊರತೆ ಆಗುವ ಲಕ್ಷಣವೇ ಇಲ್ಲ. ಆರೋಗ್ಯವಂತೆ, ಹಾ. ಸದೃಢ ಕಾಯಿ, ಅಡಿಯಿಂದ ಮುಡಿಯವರೆಗೂ ಎಳ್ಳಷ್ಟು ಕೊಸರಿಲ್ಲದಲ್ಲೇ. ಏನು ಚಂದ ನೀನು. ಯಾಕೆ ಚಂದ ಇರಬಾರ್ದ? ಹೆಸರು ನಿನ್ನ ಅಲ್ಲದೆ ಇರಬಹುದು. ನೀನ್ ಯಾರು? ನಿನ್ನ ಹೆಸರೇನು? ಯಾವ ಊರು? ಅಪ್ಪಿಯ ಇಷ್ಟನ್ನು ಹೇಳ್ತೀಯ? ಇಷ್ಟೆಲ್ಲ ಕೇಳುವ ನೀವೇ ಯಾರು? ಓ, ನೀವ್ ಯಾರು? ಮಹಿಷಾಗ್ಯ 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 ಧೀರ ವೀರ ಶೂರ ರಣಗಂಭೀರ ಕದನ ಕೋಲಾಹಲ ಹರಿಗಜ ಪಂಚಾಸ್ಯ. ನಿಮ್ಮ ತಂದೆ ತಾಯಿಗೆ ಒಮ್ಮೆಲೆ ವಂದಿಸಬೇಕು. ಯಾಕೆ? ಒಬ್ಬರಿಗೆ ಇಷ್ಟೊಂದು ಹೆಸರಿಟ್ಟಿದ್ದಾರಲ್ಲ. ಇದು ನನ್ನ ಹೆಸರಲ್ಲ, ಮತ್ತೆ ಬಂದಿರಬಹುದಾದಂತ ಬಿರುದಾವಳಿಗಳು. ಹಾ. ಹಾವಳಿ ಅಲ್ಲ, ಬಿರುದಾವಳಿ. ಹಾವಳಿ ಅಂದ್ರೆ ತೊಳೆದು ಹೋಗ್ತದೆ, ಹೌದು. ಬಿರುದಾವಳಿ ಅಂದ್ರೆ ಶಾಶ್ವತ ಉಳಿತದೆ. ಹೆಸರು ಹಾ. ಹಾಲಾಡಿಯ ದೊರೆ. ಯಾರು? ಭೂಪಟದ ನಕ್ಷೆಯಲ್ಲಿ ಕಂಡಿದ್ದೇ ಯಾವತ್ತಾದ್ರೂ ಹಾಲಾಡಿ? ಕೇಳಿದ್ದೇನೆ. ಹಾಲಾಡಿಯ ದೊರೆ ನಾವು. ಹ್ಮ್. ನಮ್ಮ ಹೆಸರು ಹೆಸರೇನು? ಮಹಿಷಾಖ್ಯ. ಕೇಳಿದ್ದೇನೆ, ನೋಡಿರ್ಲಿಲ್ವಾಗಿತ್ತು. ನಿನ್ನ ಹೆಸರೇನು ಅಂತ ಹೇಳ್ತೀಯ? ಜಲಜಾಕ್ಷಿ. ಧರಣಿ ಬಾಲ ದೇವರು ಮಾನವದಿ ಜಲಜಾಕ್ಷಿ ನಾನು. ಧರಣಿ ಬಾಲ ದೇವರು ಮಾನವದಿ ಜಲಜಾಕ್ಷಿ ನಾನು. ಅರದಿ ಜಲಜಾಕ್ಷಿ ನಾನು. ತೆರಳು ನಿನ್ನ ದಾರಿ ಹಿಡಿದು ತೊರೆದು ಆಶೆಯು. ತೆರಳು 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 ನಿನ್ನ ದಾರಿ ಹಿಡಿದು ತೊರೆದು ಆಶೆಯು. ನೀ ತೊರೆದು ಆಶೆಯು. ತೆರಳು ನಿನ್ನ ದಾರಿ ಹಿಡಿದು ತೊರೆದು ಆಶೆಯು. ನನ್ನ ಹೆಸರು ಜಲಜಾಕ್ಷಿ. ಏನು? ಜಲಜಾಕ್ಷಿ. ಜಲಜಾಕ್ಷಿ. ಹ್ಮ್. ಎಂತ ಹೆಸರೇ ನಿನ್ನದು. ಹ್ಮ್. ಕೆಲವರಿಗೆ ನೋಡ್ಬೇಕು ಕಮಲಾಕ್ಷಿ, ಹ್ಮ್. ವಿಶಾಲಾಕ್ಷಿ. ಹಾ. ಹೆಸರಷ್ಟೇ ಇರ್ತದೆ, ಹೌದು. ಕಣ್ಣು ಮಾತ್ರ ಹ್ಮ್. ಒಂದು ಪೂರ್ವ ನೋಡಿದ್ರೆ ಇನ್ನೊಂದು ಈಶಾನ್ಯ ನೋಡ್ತಾ ಇರ್ತದೆ. ಸರಿ. ನಿನ್ನದಾಗಲ್ಲೋ ಹ್ಮ್. ಜಲಜಾಕ್ಷಿ. ಹ್ಮ್. ಎಷ್ಟು ಚಂದ ಹೆಸರೇ. ಹಾ. ಹೇಮಾದ್ರಿ ಅರಸು ರಾಜಾದಿತ್ಯ ಮಹಾರಾಜರು. ಹೇಮಾದ್ರಿ ಅರಸು. ಇದು ಹೇಮಾದ್ರಿ. ಹೌದಾ? ಹೌದು. ಇದರ ಅರಸೊತ್ತಿಗೆ ರಾಜಾದಿತ್ಯ ಮಹಾರಾಜರು. ಬೇಡ ಹ್ಮ್. ಬೇಡ. ನನ್ನ ಅಪ್ಪಯ್ಯ. ಹೌದಾ? ಹೌದು. ಓ ರಾಜಕುಮಾರಿ ನೀನು. ಹ್ಮ್. ಹಾ.
ಬರುವುದಕ್ಕೆ ಕಾರಣ ಮನಸ್ಸಿಗೆ ಬೇಸರ ಆವರಿಸಿತು. ನಂಗೂ ಅದೇ ಆಯ್ತು. ಯಾರಿಗೆ? ಒಂದು ರೀತಿ ಮನಸ್ಸಿಗೆ ಬೇಸರ ಆಯ್ತು. ಹ್ಮ್. ಹಾಗಾಗಿ ನಾನು ಇಲ್ಲಿಗೆ ಬಂದದ್ದು. ಬೇಸರದ ನಿವಾರಣೆಗಾಗಿ ಉಪವನಕ್ಕೆ ಬಂದದ್ದು. ತೊಂದ್ರೆ ಇಲ್ಲ, ಒಳ್ಳೇದಾಯ್ತು. ನಾನ್ ಬಂದು ಬಹಳಷ್ಟು ಹೊತ್ತಾಯ್ತು. ಹಾ. ಸಖಿಯರೆಲ್ಲ ನನ್ನನ್ನು ಕಾಯ್ತಾ ಇದ್ದಾರೆ, ಬರ್ತೇನೆ. ಜಾಣಿ ಶಿರೋಮಣಿವಾ ಜಾಣಿ ಶಿರೋಮಣಿವಾ ಜಾಣಿ ಶಿರೋಮಣಿ ಜಾಣಿ ಶಿರೋಮಣಿವಾ ಜಲಜಾಕ್ಷಿಯೇ ಬಾ ಜಲಜಾಕ್ಷಿಯೇ ಬಾ ಕಾಣಿರು ನಿನಗಿನಿ ನಾರಿಯರ ಕಾಣಿರು 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 ನಿನಗಿನಿ ನಾರಿಯರ ಒಯ್ಯಾರಿಯರ 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 ಕಾಣಿರು ನಿನಗಿನಿ ನಾರಿಯರ ಒಯ್ಯಾರಿಯರ ಒಯ್ಯಾರಿಯರ ಗಂಗಾರಿಯರ ಜಲಜಾಕ್ಷಿಯ ಬಾರದಿ ಜಲಜಾಕ್ಷಿ, ಜಾಣೆ ಶಿರೋಮಣಿ ಜಲಜಾಕ್ಷಿ, ಹೊರಟು ನಿಂತಂತ ನನ್ನನ್ನು ತಡೆಯುವುದು ಯಾಕೆ ನೀವು? ಬಲವಾದ ಕಾರಣ ಉಂಟು. ಏನು? ನನ್ನ ಹಾವಭಾವ, ಹ್ಮ್. ನನ್ನ ಕಣ್ಣಿನ ಚಲನವಲನ ಹ್ಮ್. ಯಾವುದು ನಿನಗೆ ಅರ್ಥ ಆಗ್ಲಿಲ್ವಾ? ನನಗೇನು ಗೊತ್ತಾಗ್ಲಿಲ್ಲ. ಯಾಕೆ ಸುಮ್ಮನೆ ನಮ್ಮಂಥ ರಸಿಕರನ್ನು ವಂಚಿಸುತ್ತಾ ಇದ್ದೀಯ? ಹ್ಮ್. ಜಲಜಾಕ್ಷಿ, ಓ. ನಾವು ನಮ್ಮಂಥವರು ಹ್ಮ್. ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡ್ತೇವೆ ಅಂತ ಆದ್ರೆ ಹ್ಮ್. ಆ ಹೆಣ್ಣಿನ ಸುಯೋಗ ಅಂತ ಭಾವಿಸಿಕೊಳ್ಬೇಕು. ಹ್ಮ್. ಯಾವ ಹೆಣ್ಣಿನ ಮೇಲೂ ನಾನು ಮನಸ್ಸು ಮಾಡಿದವನಲ್ಲ ಜಲಜಾಕ್ಷಿ. ಹ್ಮ್. ಇವತ್ತು ನಿನ್ನನ್ನು ನೋಡಿದವಾಗ ಏನೋ ಒಂದು ರೀತಿಯಾದಂತಹ ಹ್ಮ್. ಸಂಚಲನ ಮನಸ್ಸಿನಲ್ಲಿ. ಯಾಕೆ ಹ್ಮ್. ಅದು ಅರ್ಥ ಆಗುವುದಿಲ್ಲ ನನಗೆ ಗೊತ್ತಾಗುದಿಲ್ಲ. ಜಲಜಾಕ್ಷಿ. ಹ್ಮ್. ಬೀಸುವ ತಣ್ಣನ ಗಾಡಿಗೆ ನಾವಿಬ್ಬರು ಮೈಯನ್ನೊಡ್ಡಿ ಹ್ಮ್. ಹಚ್ಚ ಹಸಿರಿನ ಪೈರಿನ ಮೇಲೆ ಕುಳಿತು ಇಚ್ಛೆ ಅನ್ನರಿತ ಎರಡು ಮಾತನಾಡು. ನಾನು ಮದುವೆ ಆಗಿ ಬಾ ಜಲಜಾಕ್ಷಿ. ಛೀ! ಥು! ಮಾನ ಬಿಟ್ಟು ಮರ್ಯಾದೆ ಸತ್ತವ ಯಾರಲ್ಲಿ ಏನನ್ನು ಮಾತನಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲದ ಥು! ನನ್ನ ಜನ್ಮಕ್ಕೆ ಒಂದಿಷ್ಟು. ಹಿಂದೆ ಮುಂದೆ ಜಲಜಾಕ್ಷಿ, ನನ್ನ ನಗು ಬರ್ತಾ ಉಂಟು. ನಿನ್ನನ್ನು ಸಿಟ್ಟು ಬಂತ ನಿನಗೆ? ಸಿಟ್ಟು ಬರ್ದೇ ಇರ್ತದೆ ಮತ್ತೆ. ಏ, ಸಿಟ್ಟು ಮಾಡ್ಕೊಳ್ಬಾರ್ದು. ಹಾಗೆ ಹ್ಮ್. ನೀನು ವಿದ್ಯಾವಂತೆ. ತಪ್ಪ ಇದು? ಒಂದು ಗಂಡಾದ ಒಂದು ಹೆಣ್ಣನ್ನು ಬಯಸುವುದು ತಪ್ಪೇ? ಏನು ಕೊರತೆ ಉಂಟು ಆರೋಗ್ಯದಲ್ಲಿ? ವೈದ್ಯರನ್ನು ನೋಡ್ಲೇ ಇಲ್ಲ ನೀನ್ ಇಲ್ಲಿ. ಸರಿ ಇಲ್ಲ ಅಂತ ಹೇಳ್ತೇನೆ ನಾನು. ನಿನಗೆ ದೃಷ್ಟಿ ದೋಷ ಇದ್ದಿರಬಹುದು. ಯಾರಿಗೆ? ನನ್ನ ಕೊರಳನ್ನು ಸರಿಯಾಗಿ ಗಮನಿಸು. ಓ ಕಪ್ಪು ಮಣಿ, ಕಪ್ಪು ನಮ್ಮಲ್ಲಿ ಮಣಿ. ಇಷ್ಟಿಷ್ಟು ಹೇರಿಕೊಳ್ತಾರೆ. ಎಲ್ಲೂ ನೋಡ್ಲಿಲ್ವಾ ನೀ? ನಮ್ ಕಡೆ ಉಂಟು ಅದು. ಹ್ಮ್. ಹಾ, ನನ್ನ ಮದುವೆ ಆಗಿದೆ ಅಂತ ಅರ್ಥ. ನನಗೆ ಗಂಡ ಇದ್ದಾರೆ. ನನ್ನ ಮದುವೆ ಆಗಿದೆ. ಮದುವೆ ಆಗಿದೆಯಾ? ಹೌದು. ಏನು ತೊಂದರೆ ಇಲ್ಲ ಜಲಜಾಕ್ಷಿ. ಹ್ಮ್. ನಮ್ಮ ಮನೋಸ್ಥಿತಿ ಹಾಗೆ. ಒಬ್ಬರನ್ನ ನಾವು ಬಯಸಿದ್ದೇವೆ ಅಂತ ಆದ್ರೆ ಅವ್ರಿಗೆ ಮದುವೆ ಆದ್ರೇನು ಆಗದೆ ಹೋದ್ರೇನು, ಹ್ಮ್. ನಿನ್ನ ಮದುವೆ ಆದ್ರೂ ತೊಂದರೆ ಇಲ್ಲ. ನಾನು ನಿನ್ನನ್ನು ಮರು ಮದುವೆ ಆಗ್ತೇನೆ. ಬಾ. ಮದುವೆ ಆಗಿರುವಂತ ನನ್ನನ್ನು ಬಯಸದೆ ಹೋದಾದ್ರೆ ಹಾ. ಸತ್ತ ಮೇಲೆ ನಿನಗೆ ಸ್ವರ್ಗದಲ್ಲಿಯೂ ಜಾಗ ಸಿಗ್ಲಿಕ್ಕಿಲ್ಲ ಪಾಪಿ. ಕಂಡವ್ರು ಯಾರೇ ಸ್ವರ್ಗ ನರಕ ಎಲ್ಲ ಸುಮ್ಮನೆ ಹೇಳದ್ದಕ್ಕೆಲ್ಲ ತಲೆ ಕೊಡಬಾರ್ದು ಜಲಜ. ಈ ವಿಚಾರ ಎಲ್ಲಿ ಅದು ನನ್ನ ಗಂಡ ದೇವರು ಬೆಣಿಗೆ ಗೊತ್ತಾದಿದ್ದೆ ಹೋದಂತಾದ್ರೆ ನಿನ್ನನ್ನು ಕೊಚ್ಚಿ ಕೊಚ್ಚಿ ಬಲಿ ಕೊಡ್ತಾರೆ. ಏನಂದೆ? ನಿನ್ನನ್ನು ತುಂಡು ತುಂಡು ಮಾಡಿ ಬಿದ್ದಾಡ್ತಾರೆ. ನಿನ್ನ ಗಂಡ ಹ್ಮ್. ನಿನ್ನ ಗಡ ಸತ್ತ ಸತ್ತ? ಬಾರೆ ಬಾರೆ ಹೋಗು. ನಾನ್ ಬರುವುದಿಲ್ಲ. ಅಲ್ಲ, ಅವ್ರು ಕರೀತಾ ಇದ್ದಾರೆ. ಹೋಗು. ನಾನ್ ಯಾರು ಕರೆದ್ರು ಹೋಗುದಿಲ್ಲ. ಕರೆಯೋ. ಸುಖವ ನೀಡಿ ಯೋಗಿ ತನು ಸುಖವ ನೀಡಿ ಬಾರಿ 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 ಜಲಜಾಕ್ಷಿ ಬಾರಿ ಯೋಗಿ ಬಾರಿ ತನು ಸುಖವ ನೀಡಿ
ಬೇಡಿಕೊಂಡೆ ಕೆಳಗೊಡ್ಡಿ ಬೇಡುವೆ ಅಮ್ಮಯ್ಯ ಅಣ್ಣ ಬಾರಿ 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 ಹಕ್ಕಿ ಹಾರಿ ಹೋಯಿತು ಆರೆಲ್ಲ ಹೋಯಿತು, ಗೂಡು ಸೇರಿತು. ಏನು ಮಾಡುವ? ನೀವು ಕೈ ಹಾಕಿ ಉರಿಯುವ ಗಾಯ ಕುಪ್ಪಾಕ್ಬೇಡಿ ಸ್ವಾಮಿ. ಆ ಪಾಪಿ ಕಲ್ಲು ಇವತ್ತೇ ಅಲ್ಲಿ ಬಿದ್ಕೊಂಡಿರ್ಬೇಕು. ಕಾಲಿಗೆ ತಡವರಿಸುವಲ್ಲೇ ಮುಗ್ಗರಿಸಿ ಬಿದ್ದೆ. ಅಲ್ಲ ಎಂತದ್ದು ವಿಷಯ? ಅಲ್ಲ ಏನು ತೊಂದರೆ ಆಯ್ತಾ? ಏನು ತೊಂದರೆ ಆಗಿಲ್ಲ, ಸ್ವಲ್ಪ ದಿವಸ ಕಾಲ ಹೇಳ್ಕೊಂಡು ತಿರ್ಗಬೇಕಾದಿತ್ತು, ಆದ್ರೂ ಬೇಸರ ಇಲ್ಲ. ಆದ್ರೆ ಅರಮನೆಯನ್ನ ಸೇರುವ ಜಲಜಾಕ್ಷಿ ನನಗೆ ಕೈ ಬೆರಳನ್ನು ತೋರಿಸಿ ಹೋಗಿದ್ದಾಳೆ. ಹೌದಾ? ನಮ್ಮಲ್ಲಿ ಗೂಡು ಹೊಡೆಯುವುದಕ್ಕೆ, ಗೂಡಿನ ಒಳಗಿರುವ ಹಕ್ಕಿಯನ್ನ ಹಿಡಿಯುವುದಕ್ಕೆ ಜನ ಇಲ್ಲ ಅಂತ ಭಾವಿಸಿದಿರೋ? ಯಾರಲ್ಲಿ ಬೋಧನೋ? ಒಳ್ಳೆಯದಾಗಲಿ ಮಹೋದರ. ಮಂತ್ರಿ ಮಹೋದರ ಮನೋಸ್ತ್ರವಂತ ಕರೆ ಕರೆಗೆ ಹೋಗೊಟ್ಟು ಓಡೋಡಿ ಬಂದೆ. ಕರೆಸುವರೇ ಕಾರಣ ಏನು? ನನ್ನಿಂದ ಏನಾಗಬೇಕು ಹೇಳಿ ಮಹೋದರ. ಯಾವತ್ತು ಮಹಿಷಾಕ್ಯನ ಅಭ್ಯುದಯನವನ್ನು ಬಯಸುವವ ನೀನು. ಇವತ್ತೇ ಇವನದ ಪರಿಸರಕ್ಕೆ ಬಂದಾವಾಗ ಸುಂದರಿ ಹೆಣ್ಣೋರ್ವಳನ್ನ ಕಂಡು ಪರಿಚಯವನ್ನ ಕೇಳಿದೆ. ಯಾರಂತೆ? ಜಲಜಾಕ್ಷಿ ಎನ್ನುವುದಾಗಿ. ಹೇಮಾದ್ರಿಯ ದೊರೆಯಾದಂತ ರಾಜಾದಿತ್ಯನ ಮಗಳಂತೆ. ಆದ್ರೆ ಏನ್ ಮಾಡೋಣ ಹೇಳು? ಏನು ಬಯಸಿದ ಅವಳಲ್ಲಿ ನನ್ನ ಮನೋಕಾಮನೆಯನ್ನು ಹೇಳಿಕೊಂಡೆ. ಒಳ್ಳೆ ಎನ್ನುವುದಾಗಿ ಹೇಳಿದಳು. ಬಿಟ್ರ ಹಾಗೆ ಬಲಾತ್ಕಾರಕ್ಕೆ ಮುಂದಾದೆ. ಸಿಕ್ಕಿದ್ಲ? ದಾಡಿ ಮಾಡಿದಳು. ಯಾರಲ್ಲ? ನನ್ನನ್ನ ನೋಡಿದ್ಲ? ನಿನ್ನಲ್ಲೇ ಉಳಿದ ವಿಷಯ ಯಾರಲ್ಲಿ ಹೇಳಬೇಡ. ಓಡಿಸಿದಂತ ಅವಳು ಕಾಣ್ತಿರಬಹುದಾದಂತ ಅರಮನೆಯನ್ನ ಅರಮನೆ ಹೋಗುವಾಗ ಕಲಿಸ್ತೀರಿ ಅಂತ ಹೇಳಿದ್ಲ? ಇವಳೆಂತ ಕಲಿಸುವುದು? ಏನು ಏನ್ ನಾವು ಕಲೀಲಿಕ್ಕೆ ಏನು ಉಂಟು? ಏನು ಇಲ್ಲ, ಕಲಿತ ಮುಗಿದಾಯ್ತು. ಆದ್ದರಿಂದ ಅವಳು ನಮಗೆ ಕಲಿಸುವ ಮೊದಲು ನಾವು ಅವಳಿಗೆ ಕಲಿಸಬೇಕು. ಹಾಗಾದ್ರೆ ಹೋಗು, ಅರಮನೆಯನ್ನ ಭೇದಿಸು, ಅವಳನ್ನ ಹಿಡಿದು ಎಳೆದು ಅಪ್ಪನೇ ಬಿಟ್ಟು ತೊಲಗಿದ್ರೆ ನಿನ್ನ ಪ್ರಾಣ ಉಳಿದಿತ್ತು.
ನೋಡಿದ್ಯಾ? ಕೇಳಿದ್ಯೋ ಹಾರಾಡಿ? ಏನಾಯ್ತು? ಅಲ್ಲಿ ಅಧಿಕಾರಿ ವೈಶಾಖ್ಯ ಆಗಲಿ ಅವನಿಗೆ ಮಂತ್ರಿ ಮಹೋದಯ ಬಂದೆ ಕೆಲ ಅಕ್ಷರದ ಹೆಣ್ಣನ್ನು ಬಯಸಿದ್ದಾರೆ. ಅವಳನ್ನು ಎಳೆದೊಯ್ದು ಒಡೆಯನಿಗೆ ಮದುವೆ ಮಾಡಿಸಬೇಕು ಎನ್ನುವ ಉದ್ದೇಶವನ್ನು ಹೊತ್ತು ಈ ಅರಮನೆಯನ್ನ ಹೊಕ್ಕಿದೆ. ನನ್ನನ್ನು ಕೇಳಿ ಯಾರು ನೀನು? ಅವಳ ಕಂಡ ರೊಟ್ಟಿಕೊಂಡು ಬರ್ತಾ ಇದ್ದಾರೆ, ರಕ್ಷಣೆ ಬೇಕು. ನೀವು ತೆರೆದ ಗುರಿ ನುಡಿದ ಜಲಜಾಕ್ಷಿ ಮತ್ತು ದೇವರನ್ನು ಬೆನ್ನಟ್ಕೊಂಡು ಬಂದೆ. ನನ್ನ ಕಣ್ಣು ತಪ್ಪಿಸಿ ಹೊಡ್ತಿದ್ದಾರೆ. ಯಾವ ಕಡೆ ಹೋದಂತೂ ಗೊತ್ತಾಗ್ಲಿಲ್ಲ. ಎತ್ತ ಹೋದರು ಬಿಡಲು ಇಲ್ಲೆಲ್ಲಾರು ಅಂದ್ರೆ ನೀವು ನೋಡಿದ್ರೆ ನಾವು ನೋಡಿದ್ದೀವಿ. ಎಲ್ಲಿದ್ದಾರೆ? ಮಂದಾರ್ತಿಗೆ ಹೋಗಿದ್ದಾರೆ. ಅಲ್ಲಿ ಯಾರಿದ್ದಾರೆ? ಒಬ್ಬರೊಬ್ಬರನ್ನ ಆಶ್ರಯ ಪಡೆದಿದ್ದಾರೆ. ಮಂದಾರ್ತಿ ಅಂದ್ರೆ ಇದೇ ಮಂದಾರ್ತಿ. ನೀನು ಯಾರು? ಸುದೇವ ಮುನಿ. ನೀನು ಅಗತ್ಯವಾಗಿ ಬೇಕಿತ್ತು. ಯಾಕೆ? ಜಲಜಾಕ್ಷಿ ಮತ್ತು ದೇವರು ಇಲ್ಲಿವರೆಗೆ ಬಂದ್ರು, ಬಂದಿದ್ದಾರೆ. ಆಶ್ರಯ ಕೊಟ್ಟೆಯೋ? ಕೊಟ್ಟವನು ನಾನೇ. ಅದಕ್ಕೆ ನೀನು ಮರಣ ಅಂತ ಹೇಳಿದ್ದು. ಯಾಕೆ? ಅವರು ಹುಡುಕುತ್ತ ಬಂದವ ನಾನು. ಹಾರಾಡಿ ಅಧಿಕಾರಿ ವೈಶಾಖ್ಯ ಅವನಿಗೆ ಮಂತ್ರಿ ಮಹೋದಯ ಎನ್ನುವ ಹಾಗೆ ಅವರ ಬಿಡು ನಡೆ ಎಂಬೆ. ಶರಣು ಬಂದಿಯ ಆತರ ಸಾವು ಬದುಕಿದ ಪರಿವೆಯೇ ಜಗದಿ ಆಶ್ರಯನ ಕೇಳಿ ಬಂದವರಿಗೆ ಆಶ್ರಯ ಕೊಡುವಂತಹದ್ದು ಧರ್ಮೋಚಿತವಾದದ್ದು. ಹಾಗಾಗಿ ಆಶ್ರಯನ ಕೊಟ್ಟಿದ್ದೇನೆ. ಆಶ್ರಯ ಕೊಟ್ಟಿದ್ದು ಬಿಡುವುದು ಕಲ್ಲ. ಬಿಟ್ಟು ಕೊಡಿದ್ರೆ ಏನ್ ಮಾಡ್ತೀಯಾ? ಅದನ್ನು ಕೇಳಿದ್ರೆ ಉಚಿತ. ಜಲಜಾಕ್ಷಿ ಮತ್ತು ದೇವರು ಬರಲ್ಲ. ನನ್ನ ಕೈಗೊಪ್ಪಿಸಿದಂತಾದ್ರೆ ನಿನ್ನ ಬದುಕುದಕ್ಕೆ ಬಿಟ್ಟೇನು. ಇಲ್ಲಂತಾದ್ರೆ ನನ್ನ ಹಿಡಿದು ನಿನ್ನ ಬಡಿದು ಕೊಚ್ಚಿ ಕೊಚ್ಚಿ ರಣಭೂತಗಳಿಗೆ ಔತಣ ಮಾಡುವ ಕೇಳಲಿಕ್ಕೆ ಹೇಳ್ತಾರೆ. ಘೋರ
ಅವಳು ಅವಳೇ ಆದಿಮಾಯೆ. ಹಾ. ಅವಳ ಅನುಗ್ರಹ ಎಲ್ಲಿಯವರೆಗಿರ್ತದೋ ಅಲ್ಲಿಯವರೆಗೆ ಯಾರ ಭಯವೂ ನಮಗಿಲ್ಲ. ಓಹೋ. ಅಲ್ಲಲ್ಲೂ ಮುಂದಾದಿದೆ ಹೌದು ಅಂತಾದ್ರೆ ಏನಾಗ್ತದೆ? ನಮ್ಮನ್ನ ಕಾಪಾಡಿದ ದೇವಿ ಬರ್ತಾಳೆ. ತೋರು ತೋರು ಹಾ ಸಾಕು ಮಾಡೋಳೆಂದೆ ಹಾ ನಿನ್ನನ್ನು ಕೊಲ್ಲುವುದಕ್ಕೆ ಮುಂದಾದ್ರೆ ನಿನ್ನನ್ನು ಕಾಯುವುದಕ್ಕೂ ರಕ್ಷಣೆ ಮಾಡುವುದಕ್ಕೆ ಹಾ ಯಾರು ಬರ್ತಾರೆ? ದೇವಿ ಬರ್ತಾಳೆ. ತೋರು ತೋರು ದೇವಿ ಅಲ್ಲ, ಇಲ್ಲಿವರೆಗೆ ಜಲದಕ್ಷಿಣ ಮಾತ್ರ ವಹಿಸಿದ್ದು. ಇನ್ನು ಹಾಗಲ್ಲ, ಜಲದಕ್ಷಿ ಜೊತೆಯಲ್ಲಿ ನಿನ್ನ ರಕ್ಷಣೆ ಬರುತ್ತಾ ದೇವಿನ ಹೇಳದ ಇದು ನನ್ನ ಒಡೆಯನಿಗೆ ಮದುವೆ ಮಾಡಿಸ್ತೇನೆ. ಕಾತ್ಯಾಯಿನಿಕ ಪತ್ನಿ ರುಂಡಮಾಲಿನಿ ಪಾರ್ವತಿ ಪರಮೇಶ್ವರಿಯ ಕಾಪಾಡು. ಜಗದೇಶಿ ಜಗನ್ಮಾತೆ ಆದಿಶಕ್ತಿ ಆದಿಮಾಯೆ ಜಯ 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 ಜಯ. ಇನ್ನೊಂದು ಮರಳಿನ ಮುರಿ ಬರಿದು ಬೆಳಗರ ದರದ ಒಳ್ಬಿಕ್ಕ ಎದ್ದಿದ್ದು ಧನುಜ ಅಸ್ತ್ರಗಳೆಲ್ಲ ಉನ್ನತಿ ಒಂದು ಮಳೆಯಾಗೆ. ಇದೇನಾಶ್ಚರ್ಯ, ದೇವಿಯ ನಾಮವನ್ನು ಸ್ತುತಿಸ್ತಾ ಇದ್ದಂತೆ ನಾನು ಕುಳಿತಿರೋ ಲಿಂಗವನ್ನು ಆವರಿಸಿಕೊಂಡು ಬ್ರಾದಾಕರಿ ಒಲ್ಬೇಕು ಹೆಮ್ಮರವಾಗಿ ಬೆಳೆ ನಿಂತಿದೆ. ಇವನು ಬಿಡುತ್ತಿರೋ ಬಾಣಗಳು ಹುತ್ತಕ್ಕೆ ಹೋಗಿ ಮಾಯವಾಗ್ತಾ ಉಂಟು. ಹಾಗಾದ್ರೆ ಈ ಹುತ್ತದಲ್ಲಿ ದೇವಿ ಇದ್ದಾಳೆ ಅನ್ನೋದು ಸ್ಪಷ್ಟವಾಯಿತು. ನಮ್ಮನ್ನ ಕಾಪಾಡಿದ ದೇವಿ ಬಂದಿದ್ದಾಳೆ. ನಾವು ಮೂವರು ಹುತ್ತ ಹಿಂದೆ ಆಶ್ಚರ್ಯವಾಗಿರಬಹುದು. ಸುಧಮ ಬ್ರಾಹ್ಮಣಿ ಬಾಣವನ್ನು ಪ್ರಯೋಗ ಮಾಡಿದಿರುವಂತಹ ಸಂದರ್ಭ ನನ್ನ ಕಣ್ಣಿಗೋಚಿದ್ದೇನು ವಾಲ್ಮೀಕ ನನ್ನ ಅಸ್ತ್ರಗಳ ಮಾಯವಾಗ್ತಿದೆ ಅಂತಾದ್ರೆ ಹೋದರ ಸುಮ್ಮನೆ ಉಳಿಯುವುದಿಲ್ಲ. ಹೊತ್ತವನ ಪುಡಿಗೆ ಸುಧೇವ ಬ್ರಾಹ್ಮಣ ಹಾಗೂ ಜಲದಾಕ್ಷಿ ದೇವಾಮನ ರಕ್ಷಿಸಕ್ಕೋಸ್ಕರವಾಗಿ ಶ್ರೀಕ್ಷೇತ್ರ ಮಂದಾರ್ತಿಯಲ್ಲಿ ವಾಲ್ಮೀಕವನ್ನು ಛೇದಿಸಿ ಎದ್ದು ನಿಂತಿದ್ದಾನೆ ಮಗನೇ ವೀರಭದ್ರ. ಮಗು ವೀರಭದ್ರ ಪವಿತ್ರವಾದ ಪಾದಕ್ಕೆ ಬಂದರೆ ಶುಭಾಗ್ಲಿ ಅಂತೇಳು. ಏಕಕಾಲದಲ್ಲಿ ನನ್ನ ಕರ ಆಗಬೇಕಾಗಿರುತ್ತಾಯ. ಮಗ ವೀರಭದ್ರ ಆ ಕಡೆಯಲ್ಲಿ ನೋಡಿದ್ಯೋ ದುಷ್ಟ ಮಹೋದರ ಜಲದಾಕ್ಷನ ಎಳೆದೊಯ್ಯುವುದಕ್ಕಾಗಿ ಬಂದಿದ್ದಾನೆ. ಅವನನ್ನ ಕಟ್ಟೆ ಬಡಿವ. ನಮ್ಮದು ಕೂಗುವುದೇ ಇಲ್ಲಿವರೆಗಾಗಿ ಬಂದೆ. ಅಲ್ಲದ ಸಲ್ಲದ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದೆಯೋ? ಕಾರ್ಯವನ್ನು ಮಾಡುತ್ತೇನೆ. ಯಾರೆಲ್ಲವ ಕೋಣ ನೀನು?
3 ಶನಿವಾರ ಕಳೆದಿಲ್ಲ ನನಗೆ 3 ಚೋಟದಿದೆ ಪಾಪಿ ಮಗನೇ. ಸಾಮಾನ್ಯದ ಒಬ್ಬ ಅಂತ ಯೋಚನೆ ಮಾಡಿದ್ಯಾ? ಕೇಳಿದ್ಯೋ ಹಾಲಾಡಿ? ಅಲ್ಲೇ ಅಧಿಕಾರಿ ವೈಶಾಖ್ಯ, ಅವನಿಗೆ ಮಂತ್ರಿ ಮಹೋದರ. ಬರೇ ಮಂತ್ರಿ ಮಾತ್ರ ಅಲ್ಲ, ಈ ಸೇನೆ ಅಧಿಪತಿ ಮಂದಾರ್ತಿಯವರಿಗೆ ಬರುವ ಉದ್ದೇಶ ಜಲಜಾಕ್ಷಿರೋದ ಹೆಣ್ಣನ್ನು ಬಯಸಿದ್ದಾರೆ. ಮಂದಾರ್ತಿಲಿದ್ದಾರೆ ವರ್ತಮಾನ ಗೊತ್ತಾಯ್ತು. ಒಳಲ್ಲ ಹೇಳೋದ ಇದು ಒಡೆಯಲಿಗೆ ಮದುವೆ ಮಾಡಿಸ್ಬೇಕು ಎನ್ನುವಂತ ಉದ್ದೇಶ ಹೊತ್ತು ಈ ಮಂದಾರ್ತಿಯವರಿಗೆ ಬಂದೆ. ನನ್ನನ್ನು ಕೇಳುವ ಯಾವನ ನೀನು? ವಿಳಾಸ ಇಲ್ಲ ಅಂತ ತಿಳ್ಕೊಳ್ಳಬೇಡ. ವಿಳಾಸ ಇದ್ದೇ ಬಂದಿದ್ದೇನೆ. ದಕ್ಷ ಯಜ್ಞ ಕಾಲದಲ್ಲಿ ಈಶನ ತಲೆಯನ್ನ ಕಡಿಯುವುದಕ್ಕಾಗಿ ಈಶನ ಜಟೆಯಿಂದ ಹುಟ್ಟಿಕೊಂಡು ವೀರಭದ್ರ ಅಂದು ಅವರ ತಲೆ ಕಡಿದಿದ್ದೇನೆ. ಇಂದು ನೀನು ಬದುಕಬೇಕು ಎಂಬ ಆಸೆ ಇದ್ರೆ ಹಿಡಿ ನನ್ನ ಕಾಲ, ಇಲ್ಲ ಅಂತಾದ್ರೆ ಕಡಿತೇನೆ ನಿನ್ನ ತಲೆ. ನಿನ್ನ ಕೈಕಾಲು ಹಿಡಿಬೇಕಾ? ಇಷ್ಟು ಉಂಟು ಮಾರ ನಿನ್ನ ಕೈಕಾಲು ಯಾರನ್ನ? ಜಲಜಾಕ್ಷ ದೇವರು ಬಿಡುವುದಕ್ಕ ಬಿಡುವ ಅಂತ ಆದ್ರೆ ನಿನ್ನನ್ನು ಹಾಗೆ ಬಿಡುವುದಿಲ್ಲ. ಅವರ ಜೊತೆಯಲ್ಲಿ ರಕ್ತಕ್ಕೆ ಹೋಗ್ತಾನೆ. ಬಿಡುವ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.